ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಮುಸಲ್ಮಾನರಿಗೆ ಪವಿತ್ರ ರಂಜಾನ್ ತಿಂಗೊಲ್ದ ಪಾಸ ಶುರು. ಅಮಾಸೆ ಕರೆದು ಬಾನುಡು ಚಂದ್ರಿ ತೋಜಿನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯರಡ್ದು ಘೋಷಣೆ. ಸುಗ್ಗಿ ತಿಂಗೊಲ್ದ ಆಕೇರಿಗೆ ದೊರಿದ ಬತ್ತನ ಬರ್ಸ. ಕುಡ್ಲದ ಕೋಡಿಕಲ್ಡ್ ಫ್ಲಾಟ್ ಒಂಜಿತ ಬರೆಗೋಡೆ ಮಗರ್ದು ಮೂಜಿ ಇಲ್ಲಲೇಗ ನಷ್ಟ. ಪಾಂಡೇಶ್ವರ ಬೊಕ್ಕ ಬಿಜೆಡಿ ಬೋಡಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ದ ನಾಲ್ನೆ ಬೊಕ್ಕ ಇನ್ನೆ ಶಾಖೆ ಲೋಕಾರ್ಪಣೆ. ಶರೌ ಕ್ಷೇತ್ರಡು ಕೊಡಿಯೇರ್ದ ಕಾಲಾಜಿ ಜಾತ್ರೆ ಶುರು. ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆದ ಔಲೌಲು ಐತರೊಡ್ದಿಂಚ ಬರ್ಸ ಬರೊಂದಿತ್ತದು ಕೆಲವು ಕಡೆ ನಷ್ಟ ಆಯ್ನ ಬಗೆಟ್ ವರದಿಯಾತಂಡೆ. ಕುಡ್ಲಡು ಸೋಮವಾರ ರಾತ್ರಿದ ಭಾರಿ ಬರ್ಸಗು ಕೋಡಿಕಲ್ದ ಫ್ಲಾಟ್ ಒಂಜತ ಬರೆಗೋಡೆ ಬಿಚ್ಚಿದು ಬುರ್ದು ಮೂಜಿ ಇಲ್ಲಲೇಗ ನಷ್ಟ ಉಂಡಾತಂಡೆ. ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆದ ಔಲೌಲು ಐತಾರೊಡ್ದಿಂಚ ತೆಡಲ್ ಮಿಂಚಿದ ಒಟ್ಟುಗು ಗಾಳಿ ಬರ್ಸ ಬರಂದುಂಡು. ಕುಡ್ಲಡು ಐತಾರ ತೆಡ್ಲು ಮಿಂಚಿ ಇತ್ತಂಡಲ ಬರ್ಸ ಬೈತಿಜಿ. ಸೋಮವಾರ ರಾತ್ರಿ ತೆಡ್ಲು ಮಿಂಚಿ ಜೋರಾದಿತ್ತಂಡು ಬರ್ಸಲ ಬೈದುಂಡು. ಕೋಡಿಕಲ್ಲದ ಫ್ಲಾಟ್ ಒಂಜಿತ ಬರೆಗೋಡೆ ಬಿಚ್ಚಿದು ಕೈತಲ್ದ ಮೂಜಿ ಇಲ್ಲಳೆಗ್ ನಷ್ಟ ಉಂಡಾತಂಡು. ರಾತ್ರಿ ಸುಮಾರು 12 ಗಂಟೆದ ಪೊರ್ತು ಬತ್ತನ ಭಾರಿ ಬರ್ಸಗು ಕೋಡಿಕಲ್ಲದ ನಡಿಗುತ್ತು ಕಂಪೌಂಡ್ದ 4ನೇ ತಿರ್ಗ ಸುಡುಪುನ ಫ್ಲಾಟ್ದ ಬರೆಗೋಡೆ ಚರಿದುಂಡು. ನಿರೆ ಕರೆತ ಮೋಹನ್ ದಾಸ್ ಪಂಗೇರ, ದೇವದಾಸ್ ಪಂಗೇರ ಬೊಕ್ಕ ಪೂರ್ಣಿಮಾ ಇಂಚ ಮೂವರಿನ ಇಲ್ಲಳೆಗ್ ನಷ್ಟ ಆತಂಡು ಪಂದು ತೆರೆದು ಬೈತಂಡು. ಪದ್ಮಾಸನ ರೀತಿಲು ಕಾರ್ಗೆ ಸರಪೊಲಿ ಕಟ್ಟದು ಕಡಲ್ಡ್ ನೀಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪುದರ್ ದಾಖಲೆ ಮಾಲ್ತಿನ ಕುಡ್ಲದ ನೀಂದುನ ಬಿರ್ಸೆ ನಾಗರಾಜ ಖಾರ್ವೇರಿಗೆ ಅಂಗಾರೆ ಕುಡ್ಲದ ಮಹಾನಗರ ಪಾಲಿಕೆ ತಮ್ಮನದ ಮರ್ಯಾದೆ ಮಲ್ತೇರು. ಮೇಯರ್ ಪ್ರೇಮಾನಂದ ಶೆಟ್ಟಿ ಇತ್ತದು ಖಾರ್ವೇರಿಗೆ ಮರ್ಯಾದೆ ಸಂದಾಯಿತ ಮಲ್ತೇರು. ಕಡಲ್ಡ್ ಪದ್ಮಾಸನ ರೀತಿಡು ಕಾರ್ಗ್ ಸರಪೊಲಿ ಬಿಗಿತದು ನೀಂದುದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪುದರ್ ದಾಖಲೆ ಮಲ್ತಿನ ಕುಡ್ಲದ ನೀಂದುನ ಬಿರ್ಸೆ ನಾಗರಾಜ್ ಖಾರ್ವೇರಿಗೆ ಅಂಗಾರೆ ಕುಡ್ಲ ಮಹಾನಗರ ಪಾಲಿಕೆಡ್ ತಮ್ಮನದ ಮರ್ಯಾದೆ ಮಲ್ಪೆರ ಕಾರ್ಯಕ್ರಮ ಪಾಡ್ದಿತ್ತರು. ಮೇಯರ್ ಪ್ರೇಮಾನಂದ ಶೆಟ್ಟಿ ಬಿನ್ನೆರ್ನ ಸೇರಿಗೆಡ್ ನಾಗರಾಜ್ ಖಾರ್ವಿಯರೆಗ್ ತಮ್ಮನದ ಮರ್ಯಾದೆ ಮಲ್ತದು ಅರನ ಸಾಧನೆಗಳೇನ ಬಗೆಟ್ ಪುಗಾರಿಯರು. ಸಮುದ್ರದಲ್ಲಿ ಏನು ತನ್ನ ಕಾಲಿಗೆ ಸರಪಳಿಯನ್ನು ಕಟ್ಟುವ ಮುಖೇನ ಸುಮಾರು 1 ಕಿಲೋಮೀಟರನ್ನು 25 ನಿಮಿಷದಲ್ಲಿ ಕ್ರಮಿಸುವ ಮೂಲಕ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈಗಾಗಲೇ ಇದು ಒಂದು ದೇಶದ ಒಂದು ಪ್ರಥಮ ಸಾಧನೆ. ಮುಂದಿನ ದಿವಸಗಳಲ್ಲಿ ಅವರು ಜಾಗತಿಕ ಮಟ್ಟದಲ್ಲಿ ಕೂಡ ಅವರು ದಾಖಲೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸುತ್ತಾ ಅವರ ಸಾಧನೆಯನ್ನು ನಮ್ಮ ದೇಶಕ್ಕೆ, ನಮ್ಮ ನಾಡಿನ ಜನತೆಗೆ ಒಂದು ಪ್ರೇರಣೆ ಸಿಕ್ಕಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯುವ ಪೀಳಿಗೆಗೆ, ಏನು ಕ್ರೀಡಾಪಟುಗಳಿಗೆ, ಅದರಲ್ಲೂ ವಿಶೇಷವಾಗಿ ಈಜುಪಟುಗಳಿಗೆ ಒಂದು ಅವರ ಮಾರ್ಗದರ್ಶನ ಮುಂದಿನ ದಿವಸಗಳಿಗೆ ಸಿಗಲಿ ಎನ್ನುವಂತಹ ಆಶಯದೊಂದಿಗೆ ನೀಂದುನ ಸಾಧಕರು ನಾಗರಾಜ್ ಖಾರ್ವಿ ಪಾತಿರ್ದು ಸಾಧನೆಗೆ ಬೆರಿಸಾಯ ಕೊರ್ನಾತನ್ನ ಒಟ್ಟುಗು ಕಲ್ತಿನಕಲು ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಪ್ರೇಮಾನಂದ ಶೆಟ್ಟಿ ನಡಪಾಯಿನ ತಮ್ಮನದ ಮರ್ಯಾದೆಗೆ ಸೊಲ್ಮೆ ಸಂದಾಯರು. ನಾನು ಮಹಾನಗರ ಪಾಲಿಕೆಯ ಈಜುಕೊಳದಲ್ಲಿ ಕಳೆದ ಒಂದು 3.5-4 ವರ್ಷಗಳಿಂದ ಈಜು ತರಬೇತಿಯನ್ನು ಪಡಿತಾ ಇದ್ದೇನೆ. ಇವರು BK ನಾಯ್ಕ್ ಅಂತ ನನ್ನ ಗುರುಗಳು. ಅವರು ನನಗೆ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸುಮಾರು 18 ವರ್ಷಗಳಿಂದ ಯಾರು ಈಜಿನಲ್ಲಿ ಆಸಕ್ತಿ ಇದೆ ಅವರಿಗೆ ಈಜು ತರಬೇತಿಯನ್ನು ಕೊಡ್ತಾ ಇದ್ದವರು. ಹಾಗೆ ನನಗೂ ಸಹ ಅವರು ಈಜು ತರಬೇತಿ ಕೊಡ್ತಾಯಿದ್ರು. ಮಹಾನಗರ ಪಾಲಿಕೆ ಈಜುಕೊಳದಲ್ಲಿ ಮಾಡಿದ ಕಾರಣ ಇವತ್ತು ಮಹಾನಗರ ಪಾಲಿಕೆಯ ಮಹಾಪೌರರಿಂದ ಒಂದು ಗೌರವ ಸಿಕ್ಕಿತ್ತು. ಅದು ತುಂಬ ಖುಷಿಯಾಯಿತು. ನೀಂದಿರ ಕಲ್ಪವನ ಗುರುಕುಲು BK ನಾಯ್ಕ್, ಪಾಲಿಕೆ ಸದಸ್ಯರಾಯನ ಶೋಭಾ, ರಾಜೇಶ್, ಲಕ್ಷ್ಮೀ ಶೆಟ್ಟಿ, ಶರತ್, ಪಾಲಿಕೆದ ನಾಮನಿರ್ದೇಶಿತ ಸದಸ್ಯರು ರಾಧಾಕೃಷ್ಣ, ನೀಂದುನ ಕೆದುತ ಮ್ಯಾನೇಜರ್ ರಮೇಶ್ ವಿಜಯ್, ನಿಜಗುಣ ದೊಡ್ಡಮನಿ, ನಾಗೇಂದ್ರನಾಥ್ ಪಾಲ್ದೆತೊಂಡರು. ಮೂಡಬಿದ್ರೆ ಪುರಸಭೆಟ್ ಸೋಮವಾರ ಗುರ್ಕಾರ್ಯರು ಪ್ರಸಾದ್ ಕುಮಾರ್ ಗುರ್ಕಾರ್ಮಿಡ್ ಶಾಸಕರು ಉಮಾನಾಥ ಕೋಟೆಯನ್ನು ದುಂಬಾಳ್ತಿಡ್ ವಿಶೇಷ ಸಭೆ ನಡತಂಡು. ಬಡವರಿಗೆ ನಡುವರ್ಗದ ಜನಕ್ಲೆಗೆ ಉಪದ್ರ ಆವಂದನಂಚ ಆಸ್ತಿ ತೆರಿಗೆ ಏರಾವನ ಮಹತ್ವದ ನಿರ್ಧಾರನು ವಿಶೇಷ ಸಭೆಟ್ ದೆತೊಂಡೇರು.
ಬೆದ್ರದ ಪುರಸಭೆಟ್ ಸೋಮವಾರ ಶಾಸಕರು ಉಮಾನಾಥ ಕೋಟ್ಯಾನ್ ದುಂಬಾಳ್ತಿಡು ವಿಶೇಷ ಸಭೆ ಅಟಣೆ ಆದಿತ್ತಂಡು ಪುರಸಭೆ ಗುರ್ಕಾರ್ಯರು ಪ್ರಸಾದ್ ಕುಮಾರ್ ಗುರ್ಕಾರ್ ಮೇಡ್ ನಡತಿನ ಸಭೆಟ್ ಬಡವೇರು ನಡುವರ್ಗದ ಜನಕ್ಲೆಗ್ ಸಮಸ್ಯೆ ಆವನಂಚ ಆಸ್ತಿ ತೆರಿಗೆ ಹೆಚ್ಚು ಮಲ್ಪನ ನಿರ್ಧಾರದೇ ತೊಂದಿರು ಕರಿನ ವರ್ಷದ ಆಸ್ತಿ ತೆರಿಗೆ ಹಿಡಿದು ಈ ಸರ್ತಿ 0.6% 0.7% ಮುಟ್ಟ ಆಸ್ತಿ ತೆರಿಗೆ ಖಾಲಿ ಜಾಗೆಗೆ 0.2% ಹೆಚ್ಚು ಮಲ್ಪೆರೆ ನಿಘಂಟಾಂಡ್ ಎದುರು ಪಕ್ಷದಕ್ಲ ವಿರೋಧ ಮಲ್ತನಲ್ಲ ದುಂಬುದ ತೆರಿಗೆ ಹಿಡಿದು ₹100 ಹೆಚ್ಚ ಪುದೆ ಆವಂದನಂಚ ನಿರ್ಧಾರ ಮಲ್ತಿರು ಕರಿನ 2 ತಿಂಗಳೊಡದಿಂಚ ಎದುರು ಪಕ್ಷರು ಆಸ್ತಿ ತೆರಿಗೆ ಏರಾವಣಿಗೆ ವಿರೋಧ ಮಲ್ತೊಂದೇ ಬತ್ತು ನಡೆದವರ ಶಾಸಕರನ್ನ ದುಂಬಾಳ್ತಿಡು ಸಭೆ ನಡಪಾದು ತೀರ್ಮಾನದ ತೊನೆಯನೆ ನಿರ್ಧಾರ ಮಲ್ತಿತ್ತಂಡೆ ವಿಶೇಷ ಸಭೆಟ್ ಎದುರು ಪಕ್ಷದ 11 ಜನ ಸದಸ್ಯರು ಕೊರೋನಾ ಕಷ್ಟದ ಕಾರಣ ಕುರಿದು 1 ವರ್ಷ ತೆರಿಗೆ ಏರಾಯರ ಬಲ್ಲಿಂದು ಭಿನ್ನೈತೊಂಡಿರು ಅಕ್ಲಿಗೆ ಸಮಾಧಾನ ಮಲ್ತಿನ ಉಮನಾಥ ಕೋಟ್ಯನ್ ಕೇಂದ್ರದ ಅನುದಾನ ಬರಿಯರೆ ತೆರಿಗೆ ಹೆಚ್ಚು ಮಲ್ಪೊಡೈನ ಅಗತ್ಯ ಉಂಡು ಎಂದು ಪಂಡಿರು ಮೆಸ್ಕಾಂ ಇಲಾಖೆ ನಿಚ್ಚಲ ಪವರ್ ಕಟ್ ಮಲ್ಪು ನೀಡಿದವರ ನೀರು ಒದಗಾಯರೆ ಸಮಸ್ಯೆ ಆಪಣೊಂದು ಸದಸ್ಯರು ಸುರೇಶ್ ಪ್ರಭು ಮೆಸ್ಕಾಂ ಹಿರಿಯ ಅಧಿಕಾರಿ ಪ್ರವೀಣ್ ಎರಡ ಏವ್ರತೋಜಾಯರು ಸ್ಥಾಯಿ ಸಮಿತಿ ಗುರುಕಾರ್ಯರು ನಾಗರಾಜ್ ಪೂಜಾರಿ ಪಾತಿರ್ದು ಮೆಸ್ಕಾಂ ಬಿಲ್ ಕಟ್ಟುಜಿಂಡ ಇಲ್ಲಲ್ದಕ್ಲಿಗೆ ಮಾಹಿತಿ ಕೊರಂದೆ ಇಲ್ಲಡು ಏರ್ಲ ಇಜ್ಜಂದನ ಪೊರ್ತರು ಮೆಸ್ಕಾಂ ಬೇಲದಕ್ಲು ಇಲ್ಲಲ್ದ ನಾಯಿಲೆಗ್ ಬಿಸ್ಕೆಟ್ ಪಾಡ್ದು ಮೀಟರ್ದ ಪೀಸ್ ದೆತ್ತದು ಕೊನೊಪ್ಪಿರಂದು ಮೆಸ್ಕಾಂ ಅಧಿಕಾರಿನ ಗುಮನ ಕನತೀರು ಮೆಸ್ಕಾಂ ಶಾಖೆ ಅಧಿಕಾರಿ ಉತ್ತರ ಕೊರ್ದು ಲೋಡ್ ಶೆಡ್ಡಿಂಗ್ ಹಿಡಿದು ಸಮಸ್ಯೆ ನಿಜ ಈ ಬಗೆಟ್ ಮೇಲಾಧಿಕಾರಿಗಳಿಗೆ ಗುಮನ ಕನತದು ಸಮಸ್ಯೆ ಪರಿಹಾರ ಮಲ್ಪು ಅಂತ ಪಂಡಿರು ಸರ್ ನನ್ನ ಮನೆಗೆ ನನ್ನ ಮನೆ ಹಂಚಿನ ಮನೆ ಎಲ್ಲರಿಗೂ ಗೊತ್ತುಂಟು ನನ್ನ ಮನೆಗೆ 300ರಿಂದ 400 ಜಾಸ್ತಿ ಆಗ್ತದೆ 15 ಇಷ್ಟು ಸಣ್ಣ ಸಣ್ಣ ಬರುವಂಥದ್ದು ನೀವು ಬರ್ತದೆ ಒಂದು ವೇಳೆ ಇದರಿಂದ ನಿಮ್ಗೆ ಏನಾದರೂ ಇದಾದರೆ ಜಾಸ್ತಿ ಮಾಡಲಿಕ್ಕೆ ಹೇಳೋದಿಲ್ಲ ನೀವು ಮೊನ್ನೆ ಒಬ್ಬರು ನಮ್ಮ ಒಟ್ಟಿಗೆ ಬಂದಿದ್ದಂತೆ ನಾಯಿ ಕಟ್ಟಿದ್ರು ಆ ನಾಯಿಗೆ ಎರಚಿ ಮೀನ್ಸ್ ತೆಗೆದುಕೊಂಡು ಹೋಗಿದ್ದಾರೆ ತಪ್ಪಲ್ವೇದು ಮಾಡಿದ್ರು ನೀವು ಹೇಗೆ ಅಕ್ರಮ ಪ್ರವೇಶ ಮಾಡಿದ್ರಿ ಹೇಗೆ ಮಾಡಿದ್ರಿ ಮತ್ತೆ ಹಾಗೆಲ್ಲ ನೀವು ಸರಿಯಾದ ಕ್ರಮ ತಗೊಳ್ಬೇಕು ಮೆಸ್ಕಾಂ ಸಿಬ್ಬಂದಿಗಳಿಗೆ ಸರಿಯಾಗಿ ಹೇಳ್ಬೇಕು ಮಾಹಿತಿ ಕೊಡ್ಬೇಕು ಏನೇ ಸಮಸ್ಯೆ ಆದವರು ನಮಗೆ ಸ್ಪಂದನೆ ಕೊಡ್ಬೇಕು ಸ್ಪಂದನೆ ಕೊಡಿದ್ರೆ ಆಗ್ತದ ಈಗ ಒಂದು 200-300 ಪುನಃ ಜಾಸ್ತಿ ಆಗ್ಬೋದು ನನ್ನ ಲೆಕ್ಕದಲ್ಲಿ 100ರಿಂದ 50 ಜಾಸ್ತಿ ಬರ್ಬೋದು ನಮ್ಮ ಕಡೆಗೆ ಇಂಪ್ರೂವ್ಮೆಂಟ್ ಕಡಿಮೆ ಆಗ್ತದೆ ಲೋಕಲ್ ಇಂಪ್ರೂವ್ಮೆಂಟ್ ಕಡಿಮೆ ಆ ಲೋಡ್ ಶೆಡ್ಡಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ ಬೋಳಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಅಂಗಡಿಲು ಕುಡ್ಲದ ಪಾಂಡೇಶ್ವರ ಬೊಕ್ಕ ಬಿಜೆಡ್ ಅಂಗಾರೆ ಉದಿಪನಾಡ್ ಶೋಭಯಸ್ ಭಂಡಾರಿ ಔಟ್ಲೆಟ್ನ ಲೋಕಾರ್ಪಣೆ ಮಲ್ತೇರು ಒಂದು ಬೋಳಾಸ್ದ 4 ಕಾಯಿನ್ನೆ ಫ್ಯಾಕ್ಟರಿ ಔಟ್ಲೆಟ್ ಆದುಂಡು ಬೋಳಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಅಂಗಡಿಲು ಕುಡ್ಲದ ಪಾಂಡೇಶ್ವರ ಬೊಕ್ಕ ಬಿಜೆಡ್ ಅಂಗಾರೆ ಯುಗಾದಿದ ದಿನ ಉದಿಪನ ಆತನು ಶೋಭಯಸ್ ಭಂಡಾರಿ ನಾಡೆ ಕತ್ತಿರ್ತದ ಔಟ್ಲೆಟ್ನ ಲೋಕಾರ್ಪಣೆ ಮಲ್ತೇರು ಒಂದು 4 ಬೊಕ್ಕ 5 ಫ್ಯಾಕ್ಟರಿ ಔಟ್ಲೆಟ್ ಆದಿದ್ದು ಈ ದುಂಬೆ ಕೆದಿಂಜೆ ಸುರತ್ಕಲ್ ಕುಂದಾಪುರಡು ಜನ ಮೆಚ್ಚುಗೆ ಪಡೆದುಂಡು ಡ್ರೈ ಫ್ರೂಟ್ಸ್ ಲೆಗ್ ಬಿಲೆ ಪಿರಿಯಾಂದು ಜನಕ್ಲಿನ ಮನಸ್ಸು ಉಂಡು ಎಡ್ಡೆ ಆರೋಗ್ಯ ಒದಗಾವನ ಇಂಚಿನ ಸೊತ್ತು ತೆನಸಲು ನರಮಾಣ್ಯಗ್ ಸೀಕ್ ಬರಂದನಂಚ ಮಲ್ಪನ ಶಕ್ತಿಯಿಂದ ಹೆಚ್ಚ ಮಲ್ಪುಂಡು ನುಂಗಾಯಿನ ಪರಂದಲೆಗ್ ಇಂಚಿಪದ ದಿನೊಟ್ಟು ಎಡ್ಡೆ ಕಾಯಿಸುಂಡು ದೇಶದ ಬೇತೆ ಬೇತೆ ಕಡೆ ಹಿಡಿದು ಒಂದಿನ ತರ್ಪಡಾದು ನಮ್ಮನೆ ಘಟಕಲೆಡು ಸಂಸ್ಕರಣೆ ಮಾಡ್ತದೆ ಭಾರಿ ಎಡ್ಡೆ ಗುಣಮಟ್ಟದ ಡ್ರೈ ಫ್ರೂಟ್ಸ್ ಲೇನು ಬೋಳಾಸ್ ಸಂಸ್ಥೆ ಒದಗಾವನುಂಡು ಬೋಳಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಇವತ್ತು ನಮ್ಮ 4ನೇ ಮತ್ತು 5ನೇ ಫ್ಯಾಕ್ಟ್ರಿ ಔಟ್ಲೆಟ್ಗಳನ್ನು ವಿಜಯ್ ಮತ್ತು ಪಾಂಡೇಶ್ವರದಲ್ಲಿ ಮಂಗಳೂರಲ್ಲಿ ಪ್ರಾರಂಭಿಸಲಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಸುರತ್ಕಲ್, ಕೆದಿಂಜೆ ಹಾಗೂ ಕುಂದಾಪುರದಲ್ಲಿ ಈಗಾಗಲೇ ನಮ್ಮ ಸ್ಟೋರ್ಗಳು ತುಂಬ ಯಶಸ್ವಿಯಾಗಿ ನಡೀತಾ ಉಂಟು ಎಂದು ಹೇಳಲಿಕ್ಕೂ ನನಗೆ ತುಂಬ ಸಂತೋಷದ ವಿಷಯ. ಬೋಳಾಸ್ ಫ್ಯಾಕ್ಟ್ರಿ ಔಟ್ಲೆಟ್ ನಾವು ತರುವ ಕಾರಣ ಏನಂತ ಹೇಳಿದರೆ, ನಮ್ಮ ಉದ್ದೇಶ ಏನಂತ ಹೇಳಿದರೆ, ಜನರಿಗೆ ದುಬಾರಿ ಎಂದೆನಿಸುವ ಡ್ರೈ ಫ್ರೂಟ್ಸ್, ನಟ್ಸ್ ಮತ್ತು ಬೆರಿ ಹಣ್ಣುಗಳನ್ನು ಜನರಿಗೆ ಎಟಕುವಂತೆ ಬೆಲೆಯಲ್ಲಿ ಕೊಡುವುದು ನಮ್ಮ ಮುಖ್ಯ ಉದ್ದೇಶ.
20ಕ್ಕಿಂತ ಹೆಚ್ಚು ದೇಶಗಳಿಂದ ನಮ್ಮದೇ ಆದ ಸೋರ್ಸಿಂಗ್ ಯೂನಿಟ್ ನಟ್ಸ್ ಡ್ರೈ ಫ್ರೂಟ್ಸ್ಗಳನ್ನು ಭಾರತದಲ್ಲಿ ಕರಾವಳಿಗೆ ತಂದು ನಮ್ಮದೇ ಆದ ಪ್ರೊಸೆಸಿಂಗ್ ಯೂನಿಟ್ಗಳಲ್ಲಿ ಇವುಗಳನ್ನು ಪ್ರೊಸೆಸಿಂಗ್ ಮಾಡಿ ಬ್ರ್ಯಾಂಡೆಡ್ ISO 22000 ಸರ್ಟಿಫೈಡ್ ಯೂನಿಟ್ಸ್ಗಳಲ್ಲಿ ಇವುಗಳನ್ನು ಪ್ಯಾಕ್ ಮಾಡಿಕೊಂಡು ಜನರಿಗೆ ಡೈರೆಕ್ಟ್ ಫ್ರಮ್ ಫ್ಯಾಕ್ಟ್ರಿ ಜನರಿಗೆ ಎಟುಕುವ ಬೆಲೆಯಲ್ಲಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ನಾವು ಉತ್ತಮ ಗುಣಮಟ್ಟದ ಪೌಷ್ಟಿಕ ಉಪಾಧ್ಯಗಳನ್ನು ಕೊಡುವ ನಮ್ಮ ಉದ್ದೇಶ. ಫ್ರಾಂಚೈಸಿ ನಿರ್ದೇಶಕರೈನ ಬೋಳ ರಾಜೇಶ್ ಕಾಮತ್, ಬೋಳ ರಜತ್ ಕಾಮತ್, ಔಟ್ಲೆಟ್ ಯಜಮಾನರು ಮನೋಜ್ ಭಂಡಾರಿ, ಸುಧೀರ್ ಭಂಡಾರಿ ಉದೀಪನ ಕಾರ್ಯಕ್ರಮ ಪಾಲ್ಗೊಂಡಿರು. ತುಳುಕೂಟ ಕುಡ್ಲದ ನಿಲಿಟ್ಟು ತುಳು ಜನಕ್ರಿನ ಹೊಸ ವರ್ಷ ಆಚರಣೆ ಕಣಿ ದೀಪನ ದಿನ ಬುಧವಾರ ಬಯ್ಯ 4 ಗಂಟೆಗೆ ಮಂಗಳದೇವಿ ದೇವಸ್ಥಾನದ ಸಭಾಂಗಣಡು ಬಿಸು ಪರ್ಬ ಆಚರಣೆ ಮಾಡಿಸಿದರು. ತುಳುಕೂಟದ ಗುರುಕಾರ್ಯರು ಬಿ ದಾಮೋದರ ನಿಸರ್ಗ ಗುರುಕಾರ್ಮೆಡು ಮೇಯರ್ ಪ್ರೇಮಾನಂದ ಶೆಟ್ಟಿ ಕಾರ್ಯಕ್ರಮ ಉದೀಪನ ಮಲ್ಪುವರು. ಡಾಕ್ಟರ್ ರಾಕೇಶ್ ಕುಮಾರ್ ಬಿಸುತ ಮದಿಪ್ಪನಿಯರ ಉಲ್ಲೇರು. ಲೇಸುಡು ರತ್ನವರ್ಮ ಹೆಗ್ಗಡೆ ನೆಂಪುದ ತುಳು ನಾಟಕ ಇನಾಂ ಪ್ರಶಸ್ತಿ ಕೊರ್ಪುನೊಂದು ಪ್ರಕಟಣೆ ತಿರುಪಾದಿರು. ಕುಡ್ಲದ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನ ನಡೆದು ಯುಗಾದಿ ಪರ್ಬದ ದಿನ ಕಾಲಾದಿ ಜಾತ್ರೆಗೆ ಕೊಡಿಯೇರಾಯರು. ದೇವಸ್ಥಾನದ ಆಡಳಿತ ಮುಕ್ತೀಸರರು ಶರವು ರಾಘವೇಂದ್ರ ಶಾಸ್ತ್ರಿಲು ಬೊಕ್ಕ ಭಕ್ತಿರು ಪಾಲ್ದೊಂಡಿರು. ಏಪ್ರಿಲ್ 20 ಮಲ್ಲ ತೇರು ನಡಪೆರುಂಡು. ಕುಡ್ಲದ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ವರ್ಷಲ ಯುಗಾದಿಗೆ ಕಾಲಾದಿ ಮಲ್ಲ ಉಚ್ಚಯ ಶುರುವಾಪುಡು. ಅಂಚನೆ ಅಂಗರೆ ಯುಗಾದಿ ಪರ್ಬದ ದಿನ ಮಧ್ಯಾಹ್ನದ ದುಂಬು ಜಾತ್ರೆಗೆ ಕೊಡಿಯೇರಾಯರ ಅಟ್ಟಣೆ ಮಲ್ತಿತ್ತಿರು. ದೇವರಿಗೆ ಮಾಪೂಜೆ ಮಲ್ತದು ಕಾಲಾದಿ ಜಾತ್ರೆಗೆ ಕೊಡಿಯೇರಾಯರು. ಕೊಡಿ ಮರಕ್ಕೂ ಫಲವಸ್ತುಲಿನ ಕಟ್ಟದು ಪಿಂಗಾರ ಬೊಕ್ಕ ಪುರ್ಪೊಳಿನ ಪಾಡ್ದು ಕೊಡಿ ಮರಕ್ಕೂ ಪೂಜೆ ಮಲ್ತೇರು. ದೇವಸ್ಥಾನದ ಆಡಳಿತ ಮುಕ್ತೇಸರಿಯರು ಊರ ಬೊಕ್ಕ ಸುತ್ತಮುತ್ತದ ಭಕ್ತರು ಪಾಲ್ಗೊಂಡಿರು. ಜಾತ್ರೆದ ಲೆಕ್ಕಡು ನಿಚ್ಚಲ ಬಯ್ಯಗ್ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ದೀಪದ ಬಲಿ ಉಚ್ಚಯ ನಡಪೆರುಂಡು. 14 ರಾತ್ರಿ ಜೋಡು ದೇವೇರ್ನ ದೀಪದ ಬಲಿ ಉಚ್ಚಯ ಎಲ್ಲಿಯ ರಥೋತ್ಸವ 20 ಮಧ್ಯಾಹ್ನ ದೇವೇರು ಮಲ್ಲತೇರಿ ಇರ್ದು ರಾತ್ರಿ 9 ಗಂಟೆಗೆ ರಥೋತ್ಸವ ನಡಪಾದು 21 ರಾತ್ರಿ ಜಾತ್ರೆದ ಕೊಡಿಜಾಪಿಯರು. ಈ ಮಾತಾ ಬಗೆಟು ಶರವು ದೇವಸ್ಥಾನದ ಆಡಳಿತ ಮುಕ್ತೇಸರರು ಶರವು ರಾಘವೇಂದ್ರ ಶಾಸ್ತ್ರಿಗಳು ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ವಿವರ ಕುರಿಯರು. ಧ್ವಜಾರೋಹಣ ಉತ್ಸವ ಶುರುವಾಗ್ತದೆ ಮಧ್ಯಾಹ್ನ. ನನ್ನ ಬಯ್ಯಡೆ ಬಯನ ಬಲಿ ಉತ್ಸವ ಅಂಚೆ ಭೂತ ಬಲಿ ಅಂಚೆ ದೀಪದ ಬಲಿ ಆಯ್ತು ನಡುಟು ಮಹಾಗಣಪತಿ ಸರ್ವೇಶ್ವರರಿಗೆ ಮಹಾಪೂಜೆ ಮಾತ್ರ ನಡುಂಡು ಬಯ್ಯಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುಕೊಂಡು 9 ದಿನ. ಶುರುತ ದಿನ ಎಲ್ಲ ರಥೋತ್ಸವ, 2ನೇ 3ನೇ ದಿನ ಪಲ್ಲಕ್ಕಿ ಉತ್ಸವ ಬಯ್ಯಡೆ, 4, 5ನೇ ಆಜಿ ಬಂಡಿ ಉತ್ಸವ, 7ನೇ ದಿನ ಜೋಡು ದೇವರನ್ನ ಎಲ್ಲ ರಥೋತ್ಸವ, 8ನೇ ದಿನ ಮಹಾ ದೇವರಿಗೆ ಮಲ್ಲ ರಥೋತ್ಸವ. ಮಧ್ಯಾಹ್ನದ 12 ಗಂಟೆ ಹೊರತು ಶರಬೇಶ್ವರ ಮಹಾಗಣಪತಿ ದೇವರ ಜೋಡು ರಥೋತ್ಸವ ನಡೆದು ಅಂಚೆನೆ ಬಯ್ಯಡಿ ಮಹಾಗಣಪತಿ ದೇವರನ್ನ ರಥ ಒಯ್ಪುನ ಪೇಟೆ ಸವಾರಿ, ಅಂಚೆನೆ ಜೋಡು ದೇವರನ್ನ ನರ್ತನ ಬಲಿ ಉತ್ಸವ, ಅಂಚನೆ ರಾತ್ರಿಯಲ್ಲಿ ದೇವರೇನೆ ಶಯನೋತ್ಸವ ಶರಬೇಶ್ವರ ದೇವರಿಗೆ. ಈ ಮಹತ್ ಉತ್ಸವ ನಡಪನು ಈಶ್ವರ ದೇವರಿಗೆ
ಕಡೆತ 7ನೇ ಮನೆ ದಿನ ಗಣಪತಿ ದೇವರೆಲ್ಲ ಈಶ್ವರದೊಂದಿಗೂ ಸೇರೊಂದು ಉತ್ಸವ ನಡ್ಕೊಂಡು ಅಂಚಿನ ರಾತ್ರಿ ಶಯನೋತ್ಸವ ಪರ ದೇವರಿಂದ ದೀದಿ ಜಪಡ ಅದು ರಾತ್ರಿ ಮಾತ ಶ್ರೀ ಮಹಾಭೂತ ಬಲಿ ಮಾತ ಮಲ್ತದೆ ದೇವರಿಂದ ಜಪಡ ಅದು ಕಾಂಡೆ ಒರ್ಮನೆ ದಿನ ಪಂಡ 21ನೇ ತಾರೀಕು ಕಾಂಡೆ ಕವಾಟೋದ್ಘಾಟನೆ ದೇವರನ್ನ ಬಾಗಿಲು ದೇವತದೆ ದೇವರನ್ನ ಲಕ್ಕಾದ್ರೆ ಆರಿಗೆ ತೈಲಾಭ್ಯಂಗ ಅಂಚೆನೆ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಮಾತ ಮಲ್ತದೆ ರುದ್ರಾಭಿಷೇಕ ಮಲ್ತದೆ ಮಹಾಪೂಜೆ ನಡ್ಕೊಂಡು 5 ಪಕ್ಕ ಬೈಯರು ಓಕ್ಳಿ ಉತ್ಸವ ದೇವರಿಗೆ ಓಕ್ಳಿ ಉತ್ಸವ ನಡೆಯುತ್ತದೆ ಧ್ವಜ ಅವರೋಹಣ ಅಕ್ರಮ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬತ್ತಂಡಲ ಕೈಕಂಜಿ ಕಂಡಲಿನ ರಾಪಟ ಕಮ್ಮಿ ಆತಜಿ ಕೈಕಂಜಿಲಿಗೆ ಹಿಂಸೆ ಆಪನಂಚ ಶ್ರೀಮಂತ ಕಾರ್ಲೆಡ್ ಕಂಡದನ ಕೈಕಂಜಲಿನ ಸಾಗಾಯಿನ ಬಗೆಟ್ ಕಾರ್ಲದ ಸಾಲ್ಮಾರಡ್ದು ವರದಿ ಆತನು ಕೈಕಂಜಲಿನ ಕಂಡದ ಸಾಗವನ ಬಗೆಟ್ ಸಿಸಿ ಕ್ಯಾಮೆರಾ ತೋಜಾದನು ಕರಾವಳಿ ಪ್ರದೇಶೊಳೇಡು ಕೈಕಂಜಿ ಕಂಡುಲಿನ ಕಾರ್ಬಾರ್ ಹೆಚ್ಚೊಂದುಂಡು ಅಕ್ರಮ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬತ್ತಂಡಲ ಕೈಕಂಜಿ ಕಂಡುಲಿನ ರಾಪಟ ಉಂತದಿಜ್ಜಿ ಸೋಮವಾರ ಕಾರ್ಲಾ ಸಾಲ್ಮರಡು ಕೈಕಂಜಿ ಕಳ್ವೇರು ಶ್ರೀಮಂತ ಕಾರಳೇನು ಗಲಸದು ಹಿಂಸೆ ಆಪುನಂಚ ಕೈಕಂಜುಲೇನು ಸಾಗವನ ದೃಶ್ಯ ಹೋಟೆಲ್ ಒಂಜೆತ್ತ ಸಿಸಿಟಿವಿಡು ತೋಜಿದ್ ಬೈದಂಡು ರಾತ್ರಿ ಸುಮಾರು 2:30 ಗಂಟೆಗೆ ಕೈಕಂಜುಲೇನು ಸಾಗಾದೆರು ಇಲ್ಲಲ್ದ ಕಿದೆಕ್ಲೆಗ್ ಪೊಗುದೆರು ಮಾರ್ಗದ ಬರಿಟ್ ಜೆತ್ತದು ಉಪ್ಪುನ ಕೈಕಂಜುಲೇನೆ ಮುಖ್ಯವಾದ ನಾಡ್ದು ರಟ್ಟಾವೆರು ಜಿಲ್ಲೆಡು ಇಂಚಿನ ಸಂಗತಿಲು ನಡತಂದುತ್ತಂಡಲ ಸಂಬಂಧಪಟ್ಟನಕಲು ಮನಿಪಂದೆ ಕುಲ್ವೆರು ಆಯ್ನಾತ ಬೇಗ ಇಂಚಿನಕ್ಲೆನ ಮಿತ್ತು ಕಠಿಣ ಕ್ರಮ ದೆತ್ತೊನ್ನ ಅಗತ್ಯ ಉಂಡು ಪಂದು ಸಾರ್ವಜನಿಕರು ಒತ್ತಾಯ ಮಲ್ತದೆರು ಕುಡ್ಲದ ಕಾಸ್ಟ್ರೇಟ್ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ಯುಗಾದಿ ಮಲ್ಲ ಉತ್ಸವ ಅಂಗಾರೆ ಕೊಡಿಯೇರ್ದು ಶುರುವಾಂಡು ಶ್ರೀ ಆನೆಗುಂದಿ ಮಹಾ ಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿರು ಆಶೀರ್ವಚನ ಕೊರಿಯರು ಕುಡ್ಲದ ಕಾಸ್ಟ್ರೇಟ್ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ಅಂಗಾರೆ ಯುಗಾದಿ ಮಲ್ಲ ಉತ್ಸವ ಶುರುವಾಂಡು ಚಾಂದ್ರಮಾನ ಕಾಲದಲ್ಲಿ ಕೂಡ ಯುಗಾದಿಗೆ ಹೊಸ ವರ್ಷ ಪಜ್ಜೆದಿ ಹೊಂದಿತ್ತದೆ ಪ್ಲವ ಸಂವತ್ಸರ ಸುರುತ ದಿನ ಯುಗಾದಿ ಪರ್ಬದಾನಿ ಕ್ಷೇತ್ರಡು ವರ್ಷಲ ಕೊಡಿಯೇರ್ದು 10 ದಿನದ ಜಾತ್ರೆ ನಡಪುಂಡು ಶ್ರೀ ಆನೆಗುಂದಿ ಮಹಾಸಂಸ್ಥಾನದ ಮಠಾಧೀಶರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿರು ಕ್ಷೇತ್ರೊಳಿತದ್ದು ಬ್ರಹ್ಮಕಲಶಗೂ ದಿನ ನಿಗಂಟು ಬಂತದ್ದು ಆಶೀರ್ವಚನ ಕೊರಿಯರು ಅಮ್ಮನ ಇಚ್ಛೆದ ಪ್ರಕಾರ ಬ್ರಹ್ಮಕಲಶ ನಡಪುಂಡು ಒವ್ವೇ ಅಭಿಪ್ರಾಯ ಭೇದ ಇತ್ತನಲ್ಲ ಅವು ದೂರಾವಡು ಪಣವುಡಾವಡು ಶರೀರೋಡಾವಡು ಸೇವೆ ಸಂದಾವನ ಶಕ್ತಿನ ಅಮ್ಮ ಕೊರಳದು ಸಮಾಜದ ಪ್ರಧಾನ ಆರಾಧನಾ ಕ್ಷೇತ್ರ ಅದು ಈ ದೇವಸ್ಥಾನ ಉಂಡು ಕರಾವಳಿಡು ಒಂದೊಂದು ಅದ್ಭುತ ಕ್ಷೇತ್ರ ಜೀರ್ಣೋದ್ಧಾರ ಆಯ ಬೊಕ್ಕಲ ಆ ಸ್ಥಾನ ಒರಿಪಾವನಂಚ ತುವನುಡೊಂದು ಸ್ವಾಮೀಜಿಯರು ಪಂಡಿರು ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೀಸರರು ಶ್ರೀ ಕೇಶವ ಆಚಾರ್ಯ ಬೊಕ್ಕ ರಡ್ಡನೇ ಮುಕ್ತೀಸರರು ಸುಂದರಾಚಾರ್ಯ ಮೂಜನೇ ಮುಕ್ತೀಸರರು ಲೋಕೇಶ್ ಆಚಾರ್ಯ ಬೊಕ್ಕ ಭಕ್ತರು ಪಾಲ್ದೆತೊಂಡಿರು ಏಪ್ರಿಲ್ 13-22 ಮುಟ್ಟ ನಡಪುನ 10 ದಿನದ ಜಾತ್ರೆಡು ರಾತ್ರಿ ಕರ್ಫ್ಯೂ ಉಪ್ಪು ನೀಡಿದವರ ನಿಚ್ಚಲ ಬಯ್ಯ 4 ಗುರುಮಠೋಟು ಮಾಪೂಜೆ ಐನಿಕ್ ಉಚ್ಚಯ ಶುರು ಮಾಡ್ತದೆ ರಾತ್ರಿ ಒರ್ಬೇಕ್ ಅಕೇರಿ ಹಾಕೊಂಡು ಮಾಸ್ಕ್ ಕಡ್ಡಾಯ ಮಲ್ತಿದ್ದೇರು ಒಂದೇ ಕೈಯ 5 ಬೆರಳುಗಳಂತೆ ಎಲ್ಲರೂ ಎಲ್ಲ ರೀತಿಯಿಂದಲೂ ತೊಡಗಿಸಿಕೊಂಡು ಈ ಕಾರ್ಯಭಾಗಗಳು ಶಾಸ್ತ್ರೀಯವಾಗಿ ಮನೋಹರವಾಗಿ ದೃಢವಾಗಿ ಆಚಂದ್ರಾರ್ಥ ಪರ್ಯಂತವಾಗಿ ಉಲ್ಲೇಖಿಸುವಂತಹ ರೀತಿಯಲ್ಲಿ ಸಮೃದ್ಧತೆಯಿಂದ ಸಂಪೂರ್ಣತೆಯಿಂದ ಕೃತಕೃತ್ಯತೆಯಿಂದ ದೇವರಿಗೆ ಸಮರ್ಪಿಸಲ್ಪಡುವ ಆ ಒಂದು ಸನ್ನಿವೇಶವನ್ನು ದೇವರು ಅನುಗ್ರಹಿಸಬೇಕು ಗುರುಗಳನ್ನು ಮಂದಿರಬಿಟ್ಟು ನಾವು ಶ್ರದ್ಧಾಭಕ್ತಿಯಿಂದ ಕಾಳಿಕಾಂಬಾದೇವಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಏತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗದೇ ದೇವಿ ಕಾಳರಾತ್ರಿ ನಮೋಸ್ತುತೆ ಕಾಳಿಕಾಳಿ ಮಹಾಕಾಳಿ ಭದ್ರಕಾಳಿ ಕೈಂಗೈ ಕುಲಂಚ ಕುಲಧರ್ಮಂಚ ಮಾಂಚ ಪಾಲಯ ಪಾಲಯ ಆಲೋಚನೆ ಕೆಲಸ ಏಕೀಯ ರೂಪದಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದೇ ಮನಸ್ಸು ಅಮ್ಮನವರ ಆಲಯ ಬ್ರಹ್ಮಕಲಶ
ಹೇಗೆ ನಿರ್ಧಾರ ಆಗಿದೆಯೋ ಆ ರೀತಿ ನಡೆಯುವ ಹಾಗೆ ನನಗೆ ಅನುಗ್ರಹ ಶಕ್ತಿಯನ್ನು ಕೊಡಲಿ. ಎಲ್ಲ ಭಿನ್ನಾಭಿಪ್ರಾಯ ಎಲ್ಲರ ಮನಸ್ಸಿನ ದೂರವಾಗಲಿ. ಈ ಕೆಲಸಕ್ಕೆ ಎಲ್ಲರೂ ಎಲ್ಲ ರೀತಿಯಿಂದ ಸಹಕಾರ ಕೊಡುವಂತಹ ಯೋಗ್ಯತೆಯನ್ನು ಪಡೆದುಕೊಳ್ಳಿ. ಆರ್ಥಿಕವಾಗಿ, ಶಾರೀರಿಕವಾಗಿ ಏನೇನು ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವೋ ಆ ಎಲ್ಲ ಸೇವೆಯನ್ನು ಸಲ್ಲಿಸುವಂತಹ ಶಕ್ತಿ ಅಮ್ಮ ನಮಗೆ ಕೊಡಲಿ. ಜೊತೆಗೆ ಅಮ್ಮನವರ ಬ್ರಹ್ಮಕಲಶವನ್ನು ಕಣ್ತುಂಬ ಕಂಡು ಆನಂದಿಸುವ ಭಾಗ್ಯ ನಮಗೆಲ್ಲರೂ ಕೂಡ ಅಮ್ಮ ನಮಗೆ ಕೊಡಲಿ. ಕಾರಣ ವಿಧಿಯನ್ನು ಹೇಳಲಿಕ್ಕಾಗೋದಿಲ್ಲ, ಅಮ್ಮನವರ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ರೀತಿ ನಾವು ಅಮ್ಮನವರಿಗೆ ಪ್ರಾರ್ಥನೆ ಮಾಡಿ ಇವತ್ತೇನು ನಮ್ಮ ಮಂಗಳೂರು ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಕರಾವಳಿಯ ನಮ್ಮ ಸಮಾಜದ ಆರಾಧನಾ ಕ್ಷೇತ್ರಗಳಲ್ಲಿ ಒಂದು ಪ್ರಧಾನ ಕ್ಷೇತ್ರದ ಜೀರ್ಣೋದ್ಧಾರ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಜೀರ್ಣೋದ್ಧಾರ ಆದ ನಂತರವೂ ಕೂಡ ಈ ಪ್ರಧಾನ ಸ್ಥಾನವನ್ನು ಉಳಿಸಿಕೊಳ್ಳುವ ಹಾಗೆ, ಜೀರ್ಣೋದ್ಧಾರ ಮಾಡುವ ಹಾಗೆ ಅಮ್ಮನವರು ನಮಗೆ ಪ್ರೇರಣೆ ಕೊಡಬೇಕು. ಈಗಾಗಲೇ ಜೀರ್ಣೋದ್ಧಾರದ ಸ್ಥಿತಿಯನ್ನು ನೋಡ್ತಾ ಇದ್ದರೆ ಬಹುಶಃ ಈ ರೀತಿ ಸುಂದರ ಶಿಲ್ಪ ಜೊತೆಗೆ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ ನಮ್ಮ ಕರಾವಳಿಯಲ್ಲಿ ನಮ್ಮ ಮಟ್ಟಿಗೆ ಯಾವುದಿಲ್ಲ. ಅಂತಹ ಅದ್ಭುತ ದೇವಸ್ಥಾನದಲ್ಲಿ ಸೇವೆ ಮಾಡುವಂತಹ ಯೋಗ ನಮಗೆ ಒದಗಿ ಬಂದಿದೆ. ಆ ಬ್ರಹ್ಮಕಲಶವನ್ನು ಕಾಣುವಂತಹ ಭಾಗ್ಯವೂ ಕೂಡ ಅಮ್ಮ ಎಲ್ಲರಿಗೂ ಕೊಡಲಿ. ನಕ್ಸಲರಿಗೆ ಸಾಯ ಆತಿರುന്ന ದೂರು ಇತ್ತನ ವಿಠಲ ಮಲೆಕುಡಿಯರ್ನ ಬಗೆಟ್ ಸೋಮವಾರ ಕೋರ್ಟ್ ವಿಚಾರಣೆ ಇತ್ತನು. ಆಂಡ ವಿಚಾರಣೆಗೆ ಬರೋಡಾಯಿನ ಆನಿದ ಪುತ್ತೂರು ಎಎಸ್ಪಿ ಎಂಎನ್ ಅನುಚೇತನ್ ಬೊಕ್ಕ ಅಪಗದ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಮೂಜನೆ ಸರ್ತಿಲ ಕೋರ್ಟುಡು ಹಾಜಿರಿ ಆತುಜಿರು. ಅಂಚಾದ ವಿಚಾರಣೆನ ಮೇ 5 ದುಂಬು ಪಾಡ್ತೀರು. ನಕ್ಸಲರಿಗೆ ಸಾಯ ಆತಿರುಂದು ಪನ್ಪನ ದೂರು ಎದುರಿಸೊಂದುಪುನ ಕುಡ್ಲ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾದಿತ್ತನ ವಿಠಲ ಮಲೆಕುಡಿಯನ ಕೇಸಿಗೆ ಸಂಬಂಧ ಸೋಮವಾರ ವಿಚಾರಣೆ ಇತ್ತಂದು. ಆನಿದ ಪುತ್ತೂರು ಎಎಸ್ಪಿ ಎಂಎನ್ ಅನುಚೇತನ್ ಬೊಕ್ಕ ಅಪಗದ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ವಿಚಾರಣೆಗೆ ಈ ಸರ್ತಿಲ ಹಾಜಿರಾತಿಜೀರು. ಅಂಚಾದ ವಿಚಾರಣೆ ಮೇ 5 ದುಂಬು ಪೋತಂಡು. ಬೆಳ್ತಂಗಡಿ ಎಸ್ಐ ಆದಿತ್ತನ ಉಮೇಶ್ ಉಪ್ಪಳಿಗೆ ಮೂಜನೆ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸೆಷನ್ಸ್ ಕೋರ್ಟುಡು ಮಾರ್ಚ್ 1 ವಿಚಾರಣೆ ಎದುರಿಸದಿತ್ತೇರು. ಆಂಡ ಎಂಎನ್ ಅನುಚೇತನ್ ಬೊಕ್ಕ ಭಾಸ್ಕರ್ ರೈ ಆನಿ ಹಾಜಿರಾವಂದೆ ಮಾರ್ಚ್ 23 ಕೂಡ ವಿಚಾರಣೆ ದಿತ್ತೇರು. ಆನಿಲ ಈ ಇರುವೇರು ಅಧಿಕಾರಿಗಳು ವಿಚಾರಣೆಗೆ ಬೈದಿಜಾಂಡು ಎತ್ತೆ ಮೂಜನೆ ಸರ್ತಿ ಹಾಜಿರಾವಂದೆ ತಪ್ಪಾದಿರು. ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಕೊರೋನಾ ಸೀಕ್ಗೆ ಮರ್ದುಡುಲ್ಲೇರು. ಪೊಲೀಸ್ ಅಧಿಕಾರಿ ಅನುಚೇತನ್ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ದ ತನಿಖೆದ ಕೂಟೊಡಿತದೆ ಬೆಂಗಳೂರುಡು ಕರ್ತವ್ಯಡು ಉಳ್ಳೇರು. ಅಂಚಾದ ಇರುವೇರೆಗ್ಲ ಕೋರ್ಟ್ಗೆ ಹಾಜಿರಾಯರೆ ಆತಜಿನ ತೆರೆದು ಬೈದನು. ಅಪಗ ಕುಡ್ಲ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಆದಿತ್ತನ ವಿಠಲ ಮಲೆಕುಡಿಯರು ನಕ್ಸಲರಿಗೆ ಸಾಯ ತೆರೆದು ದೂರ್ದು 2018 ಮಾರ್ಚ್ 3 ಕೇಸ್ ಪಾಡ್ದಿತ್ತಂಡು. ಒಟ್ಟು 45 ಸಾಕ್ಷಿಲಿನ ವಿಚಾರಣೆ ನಡಪಾದನೆಂದು ವಕೀಲರು ದಿನೇಶ್ ಉಳೆಪಾಡಿ ಪಂತೇರು. ಚಾಂದ್ರಮಾನದ ಆಚರಣೆದಂಚ ಅಂಗರೆ ಯುಗಾದಿ ಹೊಸ ವರ್ಷದ ಆಚರಣೆ ನಡೆತದಂಡು. ಪಗಿಲು ದೇವೇರ್ನ ಕಟ್ಟದಂಚ ಸೌರಮಾನ ಆಚರಣೆಡು ಬುಧವಾರ ಬಿಸುಕಣಿ ಪರ್ಬದ ಒಟ್ಟುಗು ತುಳುವೇರ್ನ ಹೊಸ ವರ್ಷದ ಆಚರಣೆ ನಡಪೆರ ಉಂಡು. ಪಗ್ಗು ತಿಂಗುಲು ಶುರು ಆಪುಂಡು ಸರ್ವೇರಿಗ್ಲ ಬಿಸು ಕಣಿ ಪರ್ಬಗು ನಮ್ಮ ಕುಡ್ಲ ಎಡ್ಡೆಪ್ಪು ಬಯಕೊಂದುಂಡು. ಆಯ್ನಾತು ಬೇಗ ಕೊರೋನಾ ಸೀಕದ ಬಿದೆ ಮುತ್ತುದು ಹೊಸ ವರ್ಷ ಸರ್ವೇರಿಗ್ಲ ಎಡ್ಡೆ ಮಲ್ಪಾಡು. ಇತ್ತೆ ಕುಡೂರು ಮುಖ್ಯಾಂಶಗಳು. ಮುಸಲ್ಮಾನರಿಗೆ ಪವಿತ್ರ ರಂಜಾನ್ ತಿಂಗೊಲ್ದ ಪಾಸ ಶುರು. ಅಮಾಸೆ ಕರೆದು ಬಾನುಡು ಚಂದ್ರಿ ತೋಜಿನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯರಡ್ದು ಘೋಷಣೆ. ಸುಗ್ಗಿ ತಿಂಗೊಲ್ದ ಆಕೇರಿಗೆ ದೊರಿದು ಬತ್ತನ ಬರ್ಸ. ಕುಡ್ಲದ ಕೋಡಿಕಲ್ಡ್ ಫ್ಲಾಟ್ ಒಂಜಿತ ಬರೆಗೋಡೆ ಮಗರ್ದು ಮೂಜಿ ಇಲ್ಲಲೇಗು ನಷ್ಟ. ಪಾಂಡೇಶ್ವರ ಬೊಕ್ಕ ಬಿಜೆಡಿ ಬೋಡಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ದ 4 ಬೊಕ್ಕ ಇನ್ನೆ ಶಾಖೆ ಲೋಕಾರ್ಪಣೆ. ಶರೌ ಕ್ಷೇತ್ರಡು ಕೊಡಿಯೇರ್ದ ಕಾಲಾಜಿ ಜಾತ್ರೆ ಶುರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೌಂಡ್ ಮೇಲು.